ವಿವಿಧ ವಿದೇಶಿ ತಳಿಗಳ ಡಾಗ್ ಶೋಗಳನ್ನು ನೋಡಿದ್ದೇವೆ. ಆದರೆ ಭಾರತೀಯ ತಳಿಗಳ ಡಾಗ್ ಶೋ ನೋಡಲಿಕ್ಕೆ ಸಿಗೋದೇ ಕಷ್ಟ. ಅಂತಹದ್ರಲ್ಲಿ ಉಡುಪಿಯ ಮಲ್ಪೆಯಲ್ಲಿ ಶುದ್ಧ ದೇಶಿ ತಳಿಗಳ ಡಾಗ್ ಶೋ ನಡೆದಿದ್ದು ಪ್ರಾಣಿ ಪ್ರಿಯರ ಆಸಕ್ತಿ ಹಾಗೂ ನೋಡುಗರ ಕುತೂಹಲಕ್ಕೆ ಕಾರಣವಾಗಿತ್ತು. ಮಲ್ಪೆಯ ಸುಂದರ ಬೀಚ್ನಲ್ಲಿ ನೆರೆದವರಿಗೆ ಪ್ರವಾಸಿಗರಿಗೆ ಆಶ್ಚರ್ಯ ಕಾದಿತ್ತು. ಇಷ್ಟು ದಿನ ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್, ಡ್ಯಾಶ್ ಹ್ಯಾಂಡ್, ಬಾಕ್ಸರ್ ಹೀಗೆ ವಿದೇಶಿ ತಳಿಗಳನ್ನ ನೋಡಿದ ಜನ ಶುದ್ಧ ದೇಶೀಯ ತಳಿಗಳನ್ನ ಕಾಣುವ ಭಾಗ್ಯ ಸಿಕ್ತು. ಹೌದು, ಈಗಾಗಲೇ ಮಲ್ಪೆಯ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಬೀದಿ ನಾಯಿಗಳನ್ನು ರಕ್ಷಿಸಿ ಸಾಕುವುದಲ್ಲದೆ ಅದನ್ನ ದತ್ತು ಪಡೆಯುವವರಿಗೂ ಉಚಿತವಾಗಿ ನೀಡಿ ಬೀದಿ ನಾಯಿಗಳ ರಕ್ಷಣೆಯ ಕಾರ್ಯವನ್ನ ಕೈಗೆತ್ತಿಕೊಂಡು ಪ್ರಶಂಸೆಗೆ ಪಾತ್ರವಾಗಿದೆ. ಬಬಿತಾ ಮಧ್ವರಾಜ್ ಈ ಟ್ರಸ್ಟ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಈಗಾಗಲೇ ಅನೇಕ ಡಾಗ್ ಶೋ ನಡೆಸಿದ್ದಲ್ಲದೆ ತೊಂದರೆಯಲ್ಲಿರುವ ಬೀದಿ ನಾಯಿಗಳ ರಕ್ಷಣೆ, ಪಾಲನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದೇ ಟ್ರಸ್ಟ್ ವತಿಯಿಂದ ಮಲ್ಪೆಯ ಕಡಲ ತೀರದಲ್ಲಿ ಶುದ್ಧ ದೇಶೀಯ ತಳಿಗಳ ಶೋ ಹಮ್ಮಿಕೊಳ್ಳಲಾಯಿತು. ಅದನ್ನೇ ನಾವು ಬ್ಲೇಮ್ ಮಾಡ್ತೇವೆ, ಅದು ಕಷ್ಟದೆ, ಅದು ಮಾಡ್ತದಂತ. ಸೊ ಹೀಗೆ ನಾನು ಎನಿಸಿದ ಉಡುಪಿ ಒಂದು ಪ್ರಪ್ರಥಮ ಒಂದು ನಮ್ಮ ಇಂಡಿಯಾದಲ್ಲಿ ಲೆಟ್ ಇಟ್ ಬಿ ಅನ್ ಆಲ್ ಇನ್ಕ್ಲೂಸಿವ್ ಕಮ್ಯುನಿಟಿ. ನೆಕ್ಸ್ಟ್ ಟೈಮ್ ನೀವು ಒಂದು ನಾಯಿ ನೋಡುವಾಗ ಅದು ಒಂದು ಅನುಕಂಪದಿಂದ ನೋಡಿ, ಬಿಕಾಸ್ ದಟ್ಸ್ ಆಲ್ಸೋ ಅ ಲಿವಿಂಗ್ ಬೀಯಿಂಗ್. ನಮ್ಮ ಹಾಗೆ ಅದಕ್ಕೆ ಸಹ ಫೀಲಿಂಗ್ಸ್ ಉಂಟು, ಅದಕ್ಕೆ ಸಹ ನೋವುಂಟು, ಅದಕ್ಕೆ ಸಹ ಹರ್ಷ ಉಂಟು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಗ್ರೇಟ್ ಇಂಡಿಯನ್ ಡಾಗ್ ಶೋ ನೌ. ಒಟ್ಟು 24 ಶುದ್ಧ ದೇಶೀಯ ತಳಿಗಳಿದ್ದು ಅದರಲ್ಲಿ 8 ತಳಿಗಳ ಶೋ ನಡೆಯಿತು. ಕನ್ನಿ, ಕೊಂಬಾಯಿ, ಪಶ್ಚಿಮಿ ಹಾಂಡ್, ರಾಜ್ಪಾಲಂ, ಕಾರ್ಬನ್ ಹಾಂಡ್ ಮತ್ತು ಮುಥೂಳ್ ತಳಿಗಳ ಪ್ರದರ್ಶನ ನಡೆಯಿತು. ರ್ಯಾಮ್ ಶೋನಲ್ಲಿ ನಾಯಿಗಳು ನಡೆದು ಬರ್ತಾ ಇದ್ದರೆ ನೆರೆದವರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ದೇಶಿ ತಳಿಗಳ ಹಾಗೂ ಮಿಕ್ಸ್ ಬ್ರೀಡ್ಗಳ ಪ್ರದರ್ಶನ ನಡೆದಿದ್ದು ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. So many people are coming and they are just looking at the dogs and see the happiness of the dogs, and at least they will get some hope, care, love. ನಿಮ್ಮ ಹತ್ರ ಎಷ್ಟು ಡಾಗ್ ಇದೆ? ಯಾವುದೆಲ್ಲ ಇದೆ? Actually we have 2 dogs. ನಮ್ಮ ಜೊತೆ 2 ಡಾಗ್ಸ್ ಉಂಟು. ಒಂದು ಲ್ಯಾಬಾರ್ಟರಿ ರೆಸ್ಕ್ಯೂಡ್ ಬೀಗಲ್ ಮತ್ತೆ 5 ಇಯರ್ ಅಲ್ಲಿ ಅದು ಒಂದು ಲ್ಯಾಬಾರ್ಟರಿ. Actually they used to they for the ಅದು ಒಂದು ಅವರು ಮರ್ಸಿ ಕಿಲ್ಲಿಂಗ್ ಉಂಟಲ್ಲ, ಸನ್ ಫಾರ್ಮಾ ಅಲ್ಲಿ ಇರ್ತದೆ. ತಮ್ಮಲ್ಲಿರುವ ನಾಯಿಗಳ ತಂದು ಡಾಗ್ ಶೋ ನಡೆಸಿದ ಪ್ರಾಣಿ ಪ್ರಿಯರು ದೇಶಿ ನಾಯಿಗಳ ಪ್ರದರ್ಶನವನ್ನ ಕೊಂಡಾಡಿದ್ರು. ಇಂತಹ ಶೋಗಳನ್ನು ನಡೆಸುವ ಮೂಲಕ ಬೀದಿ ನಾಯಿಗಳ ರಕ್ಷಣೆಯ ಜೊತೆಗೆ ಬೀದಿ ನಾಯಿಗಳು ಕಡಿಮೆಯಾಗುತ್ತೆ, ದತ್ತು ಪಡೆದು ಸಾಕುವವರಿಗೂ ಉಚಿತವಾಗಿ ನಾಯಿಗಳ ಲಭ್ಯತೆ ಸಿಗುತ್ತೆ ಎಂದು ಶೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮತ್ತೆ ಈ ಇಂಡಿಯನ್ ಡಾಗ್ ಶೋ ಆಗೋದು ಕಡಿಮೆ ರೇರ್, ಆದರೆ ಇವಾಗ ಇಲ್ಲಿ ಬಬಿತಾ ಮೇಡಮ್ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ. 4-5 ಸಲ ಇದು ಮಾಡಿದ್ರು ಇಲ್ಲಿ. ಆಮೇಲೆ ಇಂಡಿಯನ್ ಡಾಗ್ಸ್ ಅಂತ ಹೇಳಿದ್ರೆ ಅದು ಬೀದಿ ನಾಯಿ, ಬೀದಿಲೇ ಇರೋವಂಥದ್ದು ಅಂತ ತಿಳ್ಕೊಂಡಿದ್ದಾರೆ. ಯಾರು ಹೆಚ್ಚಾಗಿ ಅದನ್ನು ಇದು ಮಾಡ್ತಾರೆ. ಅದರಲ್ಲಿ ಹೆಣ್ಣು ನಾಯಿ ಹುಟ್ಟಂತಾಗ ಅದನ್ನು ಫುಲ್ಲು ಹೊರಗೇನೆ ಬಿಟ್ಬಿಡ್ತಾರೆ. ಮರಿಯಾಗಿ ಒಂದು 4 ದಿವಸ ಮೇಲ್ಕೊಂಡು. ದೇಶೀಯ ತಳಿಯ ಪ್ರದರ್ಶನದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಸಂಗೀತ ಕಾರ್ಯಕ್ರಮ ಜನರ ಮನಸೂರೆಗೊಂಡಿತು. ಕೆಲವು ದೇಶೀಯ ತಳಿಗಳನ್ನು ದತ್ತು ಪಡೆದುಕೊಳ್ಳಲಾಯಿತು. ಒಟ್ಟಿನಲ್ಲಿ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಹಮ್ಮಿಕೊಂಡ ಈ ಕಾರ್ಯಕ್ರಮ ಪ್ರಾಣಿ ಪ್ರಿಯರ ಪ್ರವಾಸಿಗರ ಆಕರ್ಷಣೆಗೆ ಕಾರಣವಾಗಿತ್ತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.